ಆಲಿಸಲು ನಾವಿಲ್ಲಿದ್ದೇವೆ. ಈ ಬಾಲಿಸು ನಮ್ಮನ ಭಕ್ತಿ ಕಾರ್ಯಕ್ರಮವನ್ನು ನಡೆಸಿಕೊಡಲು ನಮ್ಮೊಂದಿಗಿದ್ದಾರೆ ವದನೀಯ ಸ್ವಾಮಿ ಸಿರಿಲ್ ರೋಬಲ್ ಅವರು. ಕಳೆದ ವರ್ಷ ಅವರು ಇಲ್ಲಿಗೆ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಎಲ್ಲರ ಮೆಚ್ಚುಗೆಗೆ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಈ ನವದಿನಗಳ ನವೇನ ಪ್ರಾರ್ಥನಾ ವಿಧಿಗಳಲ್ಲಿ ಇಲ್ಲಿಗೆ ಬಂದು ಅವರು ಈ ಪ್ರಾರ್ಥನಾ ವಿಧಿಯನ್ನು ನಡೆಸಿಕೊಡುವರು. ಇನ್ನು ಸಂಜೆ ಈ ಪುಣ್ಯಕ್ಷೇತ್ರದ ಪರವಾಗಿ ಇವರನ್ನ ನಾನು ಸ್ವಾಗತಿಸುತ್ತಿದ್ದೇನೆ. ನಮ್ಮ ಕೈ ಚಪ್ಪಾಳೆಯೊಂದಿಗೆ ವಂದನೀಯ ಸ್ವಾಮಿ ಸಿರಿಲ್ ರೋಬಲ್ ಅವರನ್ನ ಸ್ವಾಗತಿಸೋಣ. ಹಾಗೂ ಇವರ ಸಂಗಡ ಇದ್ದಾರೆ ತಬಲ ನುಡಿಸಲಿದ್ದಾರೆ ಯೇಶಪ್ಪರವರು, ಹಾಗೂ ಅವರ ಸಂಗಡ ಇದ್ದಾರೆ ಶ್ರೀ ಸಂತೋಷ್ ರವರು, ಹಾಗೂ ಸಂಗೀತಕ್ಕೆ ಸಹಕಾರವನ್ನು ನೀಡಲಿದ್ದಾರೆ ಪ್ರಿಯ ಮತ್ತು ಜನಿತಾ, ಹಾಗೂ ನಮ್ಮ ಸಹೋದರದ ಜೋಸೆಫ್ ಹಾಗೂ ವಿಶಾನ್. ಇವರಿಗೆಲ್ಲರಿಗೂ ಈ ತಂಡಕ್ಕೆ ನಿಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತವನ್ನು ಕೋರುತ್ತೇನೆ. ಬಾಲಯೇಸುವಿನ ಕೃಪಾ ಆಶೀರ್ವಾದಗಳನ್ನು ಪ್ರಾರ್ಥಿಸುತ್ತೇನೆ. ಸ್ವಾಗತ ನಿಮಗೆ. ನಾವೆಲ್ಲರೂ ಕೈ ಚಪ್ಪಾಳೆ ತಟ್ಟಿ ಇವರನ್ನ ಸ್ವಾಗತಿಸೋಣ. ಪ್ರಿಯರೇ, ಇದೊಂದು ಭಕ್ತಿಯ ಕಾರ್ಯಕ್ರಮ, ಭಕ್ತಾದಿಗಳಿಗಾಗಿ ಹಮ್ಮಿಕೊಂಡ ಕಾರ್ಯಕ್ರಮ. ಎಲ್ಲರೂ ಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಕೊನೆಯ ತನಕ ನಿಂತು ಈ ಭಕ್ತಿ ಕಾರ್ಯಕ್ರಮದ ಸವಿಯನ್ನು ಎಲ್ಲರೂ ಸವಿಯಬೇಕಾಗಿ ವಿನಂತಿಸುತ್ತೇನೆ. ಧನ್ಯವಾದಗಳು. ಪ್ರಿಯರೇ, ಹೊಸ ವರ್ಷದ ಶುಭಾಶಯಗಳು. ಕ್ರಿಸ್ಮಸ್ ಹಬ್ಬದ ಇನ್ನೂ ಸಂತೋಷ ನಮ್ಮಲ್ಲಿ ಇನ್ನೂ ಹಸಿರಾಗಿದೆ, ಹಚ್ಚ ಹಸಿರಾಗಿದೆ. ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರುವಾಗ ಕೀರ್ತನೆ 90 ವಾಕ್ಯ 12 ಹೇಳ್ತದೆ, ಜೀವಿತಾವಧಿಯನ್ನು ಲೆಕ್ಕಿಸೋದನ್ನು ನನಗೆ ಕಲಿಸು. ಏನನ್ನು ನಾವು ಲೆಕ್ಕ ಮಾಡ್ತೇವೆ? ಕಷ್ಟದ ದಿನಗಳನ್ನು, ಸಂತೋಷದ ದಿನಗಳನ್ನು, ರೋಗ ಇದ್ದ ದಿನಗಳನ್ನು, ಆರೋಗ್ಯ ಇದ್ದ ದಿನಗಳನ್ನು, ನಾವು ಶ್ರೀಮಂತರಾಗಿದ್ದಂಥ ದಿವಸಗಳನ್ನು, ಬಡವರಾಗಿದ್ದ ದಿವಸಗಳನ್ನು, ಯಾವುದನ್ನು ನಾವು ಲೆಕ್ಕ ಮಾಡ್ತೇವೆ? ಪ್ರಿಯರೇ, ನಾವು ಲೆಕ್ಕ ಮಾಡೋದು ಸಂತೋಷದ ದಿನಗಳನ್ನಲ್ಲ, ದುಃಖದ ದಿನಗಳನ್ನು, ಆರೋಗ್ಯದ ದಿನಗಳನ್ನಲ್ಲ. ನಾವು ಲೆಕ್ಕ ಮಾಡುವುದು ಯಾವಾಗ ನಾವು ಅನಾರೋಗ್ಯದಿಂದ ಬಿದ್ದಿದ್ದೇವೋ ಆ ದಿನಗಳನ್ನು. ಆದ್ದರಿಂದ ಕೀರ್ತನೆಗಾರ ಹೇಳ್ತಾನೆ, ಜೀವಿತಾವಧಿಯನ್ನು ಲೆಕ್ಕಿಸುವುದನ್ನು ನನಗೆ ಕಲಿಸು. ಈ ಹೊಸ ವರ್ಷದಲ್ಲಿ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್, ನಾಟ್ ದ ಕರ್ಸಸ್. ಕೌಂಟ್ ದ ಡೇಸ್ ವಿಚ್ ಯು ಹ್ಯಾಡ್ ದ ಗುಡ್ ಹೆಲ್ತ್, ನಾಟ್ ದ ಸಿಕ್ನೆಸ್. ಆದ್ದರಿಂದ ಪ್ರಿಯರೇ, ದೇವರು ನಮಗೆ ಮಾಡಿದ ಉಪಕಾರಗಳನ್ನು ಸ್ತುತಿಸಲಿಕ್ಕೆ ಒಂದು ಜೀವಮಾನ ಸಾಕಾಗುವುದಿಲ್ಲ. ದೇವರ ಪ್ರೀತಿಯನ್ನು ಅನುಭವಿಸಲಿಕ್ಕೆ ಒಂದು ಹೃದಯ ಸಾಕಾಗಲ್ಲ. ಈ ದಿವಸ ನಾವಿಲ್ಲಿ ಕುಳಿತುಕೊಂಡವರೆಲ್ಲರೂ, ನಾನು ಉಳಿದಿರುವುದು ದೇವರ ಕರುಣೆಯಿಂದ, ಆತನ ಕೃಪಾವರಗಳು ಬಿದ್ದು ಹೋಗೋದಿಲ್ಲ ಅಂತ ಪ್ರಲಾಪಗಳು ಅಧ್ಯಾಯ 3 ವಾಕ್ಯ 20 ನಾವು ಓದ್ತೇವೆ. ನಾವು ಇವತ್ತು ಉಳಿದಿದ್ದೇವಾದರೆ 2019 ಈ ಹೊಸ ವರ್ಷವನ್ನು ನೋಡಲಿಕ್ಕೆ ಇವತ್ತು ನಾವು ಜೀವಂತ ಉಳಿದಿದ್ದೇವೆ ಆದರೆ ಅದು ದೇವರ ಕರುಣೆ. ಒಂದು ವೇಳೆ ದೇವರ ಕರುಣೆಯಿಂದ ನಾನು ಉಳಿದಿದ್ದೇನಂತ ನಿಮಗೆ ಅನಿಸ್ತಿದೆ ಆದರೆ ಜೋರಾಗಿ ಒಂದು ದೇವರಿಗೆ ಚಪ್ಪಾಳೆ ಕೊಡೋಣ. ಪ್ರಿಯರೇ, ನಾವು ಯಾವುದರಲ್ಲಿ ಸಂತೋಷ ಪಡ್ತೇವೆ ಹೇಳಿ? ಒಬ್ಬ ಮನುಷ್ಯ ಒಬ್ಬ ಡಾಕ್ಟರ್ ಬಳಿ ಹೋಗ್ತಾನೆ. ಆ ಮನುಷ್ಯ ಡಾಕ್ಟರ್ ಬಳಿ ಹೋಗಿ ಹೇಳ್ತಾನೆ, ನನಗೆ ತುಂಬ ಟೆನ್ಷನ್ ಡಾಕ್ಟ್ರೇ, ತುಂಬ ಟೆನ್ಷನ್. ಈ ಸಂದರ್ಭದಲ್ಲಿ ಡಾಕ್ಟರ್ ಕೇಳ್ತಾರೆ, ನೀನು ಟೆನ್ಷನ್ ಆದಾಗ ನೀನು ಏನು ಮಾಡ್ತೀಯಪ್ಪ? ಆವಾಗ ಅವನು ಹೇಳ್ತಾನೆ, ನಾನು ಚರ್ಚಿಗೆ ಹೋಗ್ತೇನೆ, ಇಂಥ ಬಾಲಯೇಶು ಪುಣ್ಯಕ್ಷೇತ್ರಕ್ಕೆ ಹೋಗ್ತೇನೆ. ವೆರಿ ಗುಡ್. ಟೆನ್ಷನ್ ಆದಾಗ ನಾವು ದೇವಾಲಯಕ್ಕೆ ಹೋಗಬೇಕು. ದೇವಾಲಯಕ್ಕೆ ಹೋಗಿ ಏನು ಮಾಡ್ತಿ? ನಾನು ಗುಡಿ ಒಳಗಡೆ ಹೋಗಲ್ಲ, ಚರ್ಚ್ ಒಳಗಡೆ ಹೋಗಲ್ಲ, ಮತ್ತೇನು ಹೊರಗಡೆ ತುಂಬ ಜನ ಚಪ್ಪಲ್ಗಳನ್ನು ಇಡ್ತಾರಲ್ಲ, ಆ ಚಪ್ಪಲ್ಗಳನ್ನೆಲ್ಲ ಮಿಕ್ಸ್ ಮಾಡ್ತೇನೆ ಅಂತ ಹೇಳ್ತೇನೆ. ಮತ್ತು ದೂರ ನಿಂತು ನೋಡ್ತೇನೆ. ಈ ಪೂಜೆ ಮುಗಿದ ಕೂಡಲೇ ಜನ ಹೊರಗೆ ಬಂದಾಗ ಅವರ ಚಪ್ಪಲಿಗಳಿಗೆ ಅವರು ಹುಡುಕಾಡ್ತಾರಲ್ಲ, ಅವರ ಕಷ್ಟಗಳನ್ನು ನೋಡುವಾಗ ನನಗೆ ಇಷ್ಟು ಖುಷಿ ಆಗ್ತದೆ, ಇಷ್ಟು ಸಂತೋಷ ಅನಿಸ್ತದೆ. ಪ್ರಿಯರೇ, ಕೆಲವೊಮ್ಮೆ ನಾವು ಖುಷಿ ಪಡುವುದು ಒಳ್ಳೆಯ ವಿಚಾರಗಳಲ್ಲ, ಬೇರೆಯವರಿಗೆ ಕಷ್ಟ ಬಂದಾಗ ನಮಗೆ ಖುಷಿ ಅನಿಸ್ತದೆ. ಆದರೆ ಈ ವರ್ಷ ಹ್ಯಾಪಿಯೆಸ್ಟ್ ಮ್ಯಾನ್ ಈಸ್ ಅ ಹೋಲಿಯೆಸ್ಟ್ ಮ್ಯಾನ್, and a holiest man is always happiest man. Remember this. ಮುಖ ಸಪ್ಪೆ ಮಾಡಿಕೊಂಡು ಬೇಸರದಲ್ಲಿ ಇದ್ದವನು ಯಾವತ್ತೂ ಸಂತನಾಗಲಿಕ್ಕೆ ಸಾಧ್ಯನೇ ಇಲ್ಲ. ಹ್ಯಾಪಿಯೆಸ್ಟ್ ಮ್ಯಾನ್ ಇಸ್ ಅ ಹೋಲಿಯೆಸ್ಟ್ ಮ್ಯಾನ್. ರಿಮೆಂಬರ್ ದಿಸ್. ಆದ್ದರಿಂದ ಪ್ರಭುವಿನಲ್ಲಿ ಆನಂದಿಸಿರಿ. ನಾನು ನಿನಗೆ ಒತ್ತಿ ಹೇಳ್ತೇನೆ, ಪ್ರಭುವಿನಲ್ಲಿ ಆನಂದಿಸಿರಿ. ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್. ಯೇಸು not anything else.
ಆದ್ದರಿಂದ ಈ ದಿವಸ ದೇವಾ ನಿನ್ನ ಪ್ರೀತಿಯನ್ನು ಅನುಭವಿಸಲು ಈ ಹೃದಯ ಸಾಕಾಗುವುದಿಲ್ಲ, ಇನ್ನು ಹೆಚ್ಚಾಗಿ ನಿನ್ನ ಪ್ರೀತಿಯನ್ನು ನನಗೆ ಕರುಣಿಸು ಅಂತ ಹಾಡುತ್ತಾ ಈ ಗೀತೆಯನ್ನು ಹಾಡೋಣ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು యేసయ్య. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು యేసయ్య, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನದಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು యేసయ్య, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು యేసయ్య, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನದಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು యేసయ్య, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಸ್ತೋತ್ರ యేసయ్య, ಸ್ತೋತ್ರ యేసయ్య, ಸ್ತೋತ್ರ యేసయ్య, ಸ್ತೋತ್ರ యేసయ్య. ಮಹಿಮೆ యేసయ్య, ಮಹಿಮೆ యేసయ్య, ಮಹಿಮೆ యేసయ్య, ಮಹಿಮೆ యేసయ్య. ಪ್ರೀತಿಸಲು ಈ ಹೃದಯ ಸಾಲದು యేసయ్య, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನದಯ್ಯ. ಪ್ರೀತಿಸಲು ಈ ಹೃದಯ ಸಾಲದು యేసయ్య, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ರೋಗಗಳನ್ನು ವಾಸಿ ಮಾಡಿದೆ ಸ್ತೋತ್ರ యేసయ్య, ಹೊಸ ಜೀವನ ನನಗೆ ನೀಡಿದೆ ಸ್ತೋತ್ರ యేసయ్య, ರೋಗಗಳನ್ನು ವಾಸಿ ಮಾಡಿದೆ ಸ್ತೋತ್ರ యేసయ్య, ಹೊಸ ಜೀವನ ನನಗೆ ನೀಡಿದೆ ಸ್ತೋತ್ರ యేసయ్య. ಮರಣದಿಂದ ತಪ್ಪಿಸಿರುವೆ ಸ್ತೋತ್ರ యేసయ్య, ನಿನ್ನನ್ನೇ ನಂಬಿಹೆ ನಾನು. ಸ್ತೋತ್ರ యేసయ్య, ಸ್ತೋತ್ರ యేసయ్య, ಸ್ತೋತ್ರ యేసయ్ಯ, ಸ್ತೋತ್ರ యేసయ్య, ಸ್ತೋತ್ರ యేసయ్య. ಮಹಿಮೆ యేసయ్య, ಮಹಿಮೆ యేసయ్య, ಮಹಿಮೆ యేసయ్ಯ, ಮಹಿಮೆ యేసయ్ಯ. ಪ್ರೀತಿಸಲು ಈ ಹೃದಯ ಸಾಲದು యేసయ్య, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನದಯ್ಯ. ಪ್ರೀತಿಸಲು ಈ ಹೃದಯ ಸಾಲದು యేసయ్య, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಪರಿಶುದ್ಧ ರಕ್ತ ಸುರಿಸಿದೆ ಸ್ತೋತ್ರ యేసయ్య, ಪವಿತ್ರಾತ್ಮ ನನಗೆ ನೀಡಿದೆ ಸ್ತೋತ್ರ యేసయ్య, ಆನಂದ ತುಂಬಿಸಿರುವೆ ಸ್ತೋತ್ರ యేసయ్ಯ, ಅಭಿಷೇಕವ ನೀಡಿರುವೆ ಸ್ತೋತ್ರ యేసయ్ಯ, ಸ್ತೋತ್ರ యేసయ్ಯ, ಸ್ತೋತ್ರ యేసయ్ಯ, ಮಹಿಮೆ యేసయ్య, ಮಹಿಮೆ యేసయ్ಯ. ಒಟ್ಟಾಗಿ ಸ್ತೋತ್ರ యేసయ్ಯ, ಸ್ತೋತ್ರ యేసయ్ಯ, ಮಹಿಮೆ యేసయ్ಯ, ಮಹಿಮೆ యేసయ్ಯ. ಪ್ರೀತಿಸಲು ಈ ಹೃದಯ ಸಾಲದು యేసయ్య, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನದಯ್ಯ. ಪ್ರೀತಿಸಲು ಈ ಹೃದಯ ಸಾಲದು యేసయ్య, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ನೀ ನನ್ನ ಒಳ್ಳೆ ಕುರುಬ, ಸ್ತೋತ್ರ యేసయ్య, ನೀ ನನ್ನ ನಿತ್ಯ ಜೀವ, ಸ್ತೋತ್ರ యేసయ్య, ನೀ ನನ್ನ ಸತ್ಯ ಮಾರ್ಗ, ಸ್ತೋತ್ರ యేసయ్య, ನೀ ನನ್ನ ಆಪ್ತ ಮಿತ್ರ. ಸ್ತೋತ್ರ యేసయ్య, ಸ್ತೋತ್ರ యేసయ్య, ಸ್ತೋತ್ರ యేసయ్ಯ, ಸ್ತೋತ್ರ యేసయ్య, ಸ್ತೋತ್ರ యేసయ్య. ಮಹಿಮೆ యేసయ్య, ಮಹಿಮೆ యేసయ్య, ಮಹಿಮೆ యేసయ్య, ಮಹಿಮೆ యేసయ్ಯ. ಪ್ರೀತಿಸಲು ಈ ಹೃದಯ ಸಾಲದು యేసయ్య, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನದಯ್ಯ. ನಿನ್ನ ಪ್ರೀತಿಸಲು
ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನದಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಸಮಾಧಾನ ನಿನ್ನ ನಾಮ ಕ್ರಿಸ್ತೇಸುವೆ, ಸಮಾಧಾನ ನಿನ್ನ ನಾಮ. 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 ಮನದಲ್ಲಿ ಸಮಾಧಾನ, ಮನೆಯಲ್ಲಿ ಸಮಾಧಾನ, ಮನದಲ್ಲಿ ಸಮಾಧಾನ, ಮನೆಯಲ್ಲಿ ಸಮಾಧಾನ. ಮನದಲ್ಲಿ ಸಮಾಧಾನ, ಮನೆಯಲ್ಲಿ ಸಮಾಧಾನ. ಮನದಲ್ಲಿ ಸಮಾಧಾನ, ಮನೆಯಲ್ಲಿ ಸಮಾಧಾನ. ಸಮಾಧಾನ ನಿನ್ನ ನಾಮ ಕ್ರಿಸ್ತೇಸುವೆ, ಸಮಾಧಾನ ನಿನ್ನ ನಾಮ. 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 ಭಜನೆಯಲ್ಲಿ ಸಮಾಧಾನ, ಭಕ್ತರಲ್ಲಿ ಸಮಾಧಾನ. ಭಜನೆಯಲ್ಲಿ ಸಮಾಧಾನ, ಭಕ್ತರಲ್ಲಿ ಸಮಾಧಾನ. ಭಜನೆಯಲ್ಲಿ ಸಮಾಧಾನ, ಭಕ್ತರಲ್ಲಿ ಸಮಾಧಾನ. ಭಜನೆಯಲ್ಲಿ ಸಮಾಧಾನ, ಭಕ್ತರಲ್ಲಿ ಸಮಾಧಾನ. ಸಮಾಧಾನ ನಿನ್ನ ನಾಮ ಕ್ರಿಸ್ತೇಸುವೆ, ಸಮಾಧಾನ ನಿನ್ನ ನಾಮ. 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 बोलो यीशु प्रभु महाराज की जय. सब बोलो यीशु प्रभु महाराज की ಜೈ. ಪ್ರಿಯರೇ, ಇದಕ್ಕೆ ಭಜನ್ಸ್ ಅಂತ ಹೇಳ್ತೇವೆ ನಾವು. ಇದೊಂದು ರೀತಿಯ ದೇವರನ್ನು ಆರಾಧಿಸುವಂಥ ವಿಧಾನ. ಅದರಿಂದ ಮೊದಲಿಗೆ ನಿಮಗೆ ಇದು ಇಷ್ಟ ಆಗಲಿಕ್ಕಿಲ್ಲ, ಆದರೂ ಕೂಡ ಇವತ್ತು ಮೊದಲ ದಿವಸ ನಾವು ಕೂಡ ನಿಮಗೆ ಹೊಸಬ್ರು, ನೀವು ಕೂಡ ನಮಗೆ ಹೊಸಬ್ರು. ಈ ಸಂಸ್ಕೃತಿಯನ್ನು ಹೊಸತ್ತು ಕಾಣ್ತದೆ ನಿಮಗೆ. ಪ್ರಿಯರೇ, ಈ ಹೊಸ ವರ್ಷದಲ್ಲಿ ನಾವು ದೇವರ ಕೃಪೆ ಹೇಗಿದೆಯೋ ಹಾಗೆಯೇ ಸ್ವೀಕಾರ ಮಾಡೋರು. ಒಬ್ಬ ಶ್ರೀಮಂತ ಮನುಷ್ಯನಿದ್ದ. ಕುದುರೆ ಇತ್ತು ಆತನಲ್ಲಿ. ಆ ಕುದುರೆಯನ್ನು ಎಷ್ಟು ಪ್ರೀತಿಸ್ತಿದ್ನೋ ಅಷ್ಟೇ ತನ್ನ ಮಗನನ್ನು ಕೂಡ ಪ್ರೀತಿಸ್ತಿದ್ದ. ಒಂದು ದಿವಸ ಊರ ಜನರೆಲ್ಲ ಇವನ ಕುದುರೆ ಮೇಲೆ ಬಹಳ ಖುಷಿ ಪಡ್ತಿದ್ರು. ಈ ಕುದುರೆ ಏನು ಮಾಡಿತಪ್ಪ, ಮನೆಯಿಂದ ಓಡಿ ಹೋಯ್ತ್ರಿ, ಕಾಡಿಗೆ ಓಡಿಯಿತು. ಊರ ಜನರೆಲ್ಲ ಬಂದು ಹೇಳಿದರು, ಬ್ಯಾಡ್ ಲಕ್, ನಿನ್ನ ನಶೀಬ್ ಚಲೋ ಇಲ್ಲ ಅಂತ ಹೇಳಿದರು. ಈ ಶ್ರೀಮಂತ ಏನು ಹೇಳಿದ ಗೊತ್ತಾ, ಗುಡ್ ಲಾಕ್ ಆರ್ ಬ್ಯಾಡ್ ಲಕ್ ನನಗೆ ಗೊತ್ತಿಲ್ಲ, ಅದೆಲ್ಲ ದೇವರ ಕೈಯಲ್ಲಿ, ನನ್ನಲ್ಲೇನಿಲ್ಲ. ಈ ಕುದುರೆ ಹೋಯಿತು. ಒಂದು ವಾರದಲ್ಲಿ ವಾಪಸ್ ಬಂತ್ರಿ. ಬರಬೇಕಾದ್ರೆ ಕಾಡಿನಿಂದ 6 ಕುದುರೆಗಳನ್ನು ಕರ್ಕೊಂಡು ಬಂದಿತ್ತು. ಈಗ ಊರ ಜನರು ಬಂದರು. ಊರ ಜನ ಬಂದು ಏನು ಹೇಳ್ತಾರೆ, ಗುಡ್ ಲಕ್, ಒಳ್ಳೇದಾಯ್ತು, ಚಲೋ ಆಯ್ತು ರೀ ನಿಮಗೆ. ಒಂದು ಹೋಯ್ತು, ಎಷ್ಟು ಬಂತು? 6 ಬಂದವು. ಈ ಶ್ರೀಮಂತ ಏನು ಹೇಳಿದ ಪುನಃ, ಗುಡ್ ಲಕ್ಕೋ ಬ್ಯಾಡ್ ಲಕ್ಕೋ ಎಲ್ಲ ದೇವ್ರ ಕೈಯಲ್ಲಿ, ನನ್ನ ಕೈಯಲ್ಲಿ ಏನಿಲ್ಲ ಅಂದ್ಬಿಟ್ಟ. ಅದಾಯ್ತು ರೀ. ಸ್ವಲ್ಪ ದಿವಸಗಳಲ್ಲಿ
ಭಾಳ ಪ್ರೀತಿ ಮಾಡ್ತಿದ್ದ ತನ್ನ ಒಬ್ಬ ಮಗ ಏನು ಮಾಡಿದ, ಈ ಕುದುರೆ ಮೇಲೆ ಆ ಕಡೆ ಈ ಕಡೆ ಸವಾರಿ ಮಾಡ್ತಿದ್ದನ್ರಿ. ಮಾಡಬೇಕಾದ್ರೆ ಕುದುರೆ ಮೇಲಿಂದ ಬಿದ್ದುಬಿಟ್ಟ, ಕಾಲು ಮುರಿತು. ಪೂರ ಊರ ಮಂದಿ ಬಂದು ಏನು ಹೇಳಬೇಕು ಗೊತ್ತಾ ನಿಮಗೆ? ಬ್ಯಾಡ್ ಲಕ್, ಕುದುರೆ ಮೇಲಿಂದ ಬಿದ್ದ, ಕಾಲು ಮುರಿಯಿತು. ಎಂಥ ಕೆಟ್ಟ ಕುದುರೆ ಅಪ್ಪ ಇದು, ನಿನ್ನ ನಶೀಬ್ ಚಲೋ ಇಲ್ಲ ಅಂತ ಹೇಳಿದ. ಈ ಮನುಷ್ಯ ಏನು ಹೇಳಿದೆ ಗೊತ್ತಾ? ಗುಡ್ ಲಕ್ ಆರ್ ಬ್ಯಾಡ್ ಲಕ್, ಎಲ್ಲ ದೇವ್ರ ಮಹಿಮೆ, ನನ್ನಲ್ಲಿ ಏನಿಲ್ಲ ಅಂತ ಅಷ್ಟೇ ಹೇಳಿಬಿಟ್ಟ. ಆ ಊರಲ್ಲಿ, ಆ ದೇಶದಲ್ಲಿ ಯುದ್ಧ ಸ್ಟಾರ್ಟ್ ಆಯ್ತು ರೀ. ಎಲ್ಲ ಯುವಕರನ್ನು ಹೇಳ್ಕೊಂಡು ಹೋದ್ರು ಯುದ್ಧಕ್ಕೆ. ಇವನ್ ಕಾಲು ತುಂಡಾಗಿದೆ, ಮನೆಯಲ್ಲಿ ಮಲಗಿಬಿಟ್ಟಿದ್ದಾನೆ. ಈಗೆಲ್ಲ ಊರ ಜನ ಅಳ್ತಾ ಬಂದರು, ನಿಂದು ಗುಡ್ ಲಕ್, ನಿನ್ನ ಮಗ ಉಳಿದ ಮನೆಯಲ್ಲಿ, ನನ್ನ ಮಕ್ಕಳೆಲ್ಲ ಸತ್ತು ವಾಪಸ್ ಬರ್ತಾರೆ ಏನ್ರೋ ಅಂತ ಅಳುತ್ತಾ ಹೇಳಿದರು. ಗುಡ್ ಲಕ್ಕೋ ಬ್ಯಾಡ್ ಲಕ್ಕೋ ಎಲ್ಲ ದೇವರ ಕೈಯಲ್ಲಿ, ನಮಗೇನಿಲ್ಲ. ಈ ಹೊಸ ವರ್ಷದಲ್ಲಿ ನಮಗೆ ಒಳ್ಳೇದಾಗ್ತದೋ ಕೆಟ್ಟದಾಗ್ತದೋ ನಮ್ಗೆ ಗೊತ್ತಿಲ್ಲ. ಕೀರ್ತನೆ 91 ವಾಕ್ಯ 12 ಹೇಳ್ತದೆ, ಜೀವಿತಾವಧಿಯನ್ನು ಲೆಕ್ಕಿಸೋದು ನನಗೆ ಕಲಿಸು, ಅಂಥ ಪರಿಜ್ಞಾನವುಳ್ಳಂಥ ಹೃದಯವನ್ನು ನೀವು ನಮಗೆ ಕರುಣಿಸು. ಪ್ರಿಯರೇ, ಒಂದು ಮಾತಿದೆ ಭಾಳ ಸುಂದರವಾಗಿ ಕೀರ್ತನೆಗಾರ ಹೇಳ್ತಾನೆ, ಸುಖಪಡಿಸೆಮ್ಮನು ನೀ ಕಷ್ಟಪಡಿಸಿದಷ್ಟು ಕಾಲ, ಕೆಡುಕನ್ನು ನಾವು ಅನುಭವಿಸಿದಷ್ಟು ಕಾಲ. ಸುಖಪಡಿಸೆಮ್ಮನು ನೀನು ನಮಗೆ ಕಷ್ಟ ಕೊಟ್ಟಷ್ಟು ಕಾಲ, ಹಾಗೆ ಕೆಡುಕನ್ನು ನಾನು ಅನುಭವಿಸಿದಷ್ಟು ಕಾಲ ನಾವು ಸುಖ ಅನುಭವಿಸುವಂತೆ ದೇವರೇ ನಿನ್ನಿಂದ ಮಾತ್ರ ಒಬ್ಬನಿಂದ ಸಾಧ್ಯ ಇದೆ, ಮತ್ತು ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಆದ್ದರಿಂದ ಈ ದಿವಸ ದೇವರಿಗೆ ಇವತ್ತು ನಾನು ಉಳಿದಿದ್ದೇನಾದರೆ ಅದು ದೇವರ ಕರುಣೆಯಿಂದ. ಒಂದು 2 ತಿಂಗಳ ಮೊದಲು ನನಗೆ ಚಿಕ್ಕ ಬೀಮಾರ್ ಬಂದಿತ್ತು, ರೋಗ ಬಂದಿತ್ತು. 2 ದಿವಸ ಆಸ್ಪತ್ರೆಯಲ್ಲಿ ಮಲಗಿದ್ದೆ. ಆಸ್ಪತ್ರೆ ಬೆಡ್ ನೋಡುವಾಗ ಸ್ವಲ್ಪ ಭಯ ಆಗಲಿಕ್ಕೆ ಸ್ಟಾರ್ಟ್ ಆಯ್ತು ರೀ. ಆ ಆಸ್ಪತ್ರೆ 100 ವರ್ಷದಿಂದ ಇದೆ ಅಲ್ಲಿ. ನನಗೆ ಒಮ್ಮೊಮ್ಮೆ ಅನಿಸಿತು, ಈ ಬೆಡ್ ಮೇಲೆ ಎಷ್ಟು ಜನ ಸತ್ತು ಹೋಗಿರ್ಬೋದಪ್ಪ, ಭಯ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಒಳಗೊಳಗೆ. ಈ ಬೆಡ್ ಮೇಲೆ ಎಷ್ಟು ಮಂದಿ ಸತ್ತೋಗಿ ಹೆಣ ಆಗಿರಬೇಕು, ಇದರ ಮೇಲೆ ನಾನು ಮಲಗಿದ್ದೇನೆ, ನಾನು ಹೆಣ ಹಾಕ್ತೇನೋ ವಾಪಸ್ ಬರ್ತೇನೋ, ಹೆಣ ಹಾಕ್ತೇನೋ ವಾಪಸ್. ರಾತ್ರಿ ನಿದ್ದೆನೇ ಬಂದಿಲ್ಲ ರೀ. ಆದರೆ ವಾಪಸ್ ಮರುದಿವಸ ಎದ್ದು ಆರೋಗ್ಯವಂತನಾಗಿ ನಾನು ಬಂದೆ. 42 ವರ್ಷ ಆಯ್ತು ನನಗೆ. ಇಷ್ಟರವರೆಗೆ ದೇವರು ದೊಡ್ಡ ಕಾಯಿಲೆ ಕೊಟ್ಟಿಲ್ಲ. ನಿಮ್ಮಲ್ಲಿ ಎಷ್ಟೋ ಜನ ಇಲ್ಲಿ ಕೂತವರಿದ್ದೀರಿ, ನಮಗೆ ದೇವರು ದೊಡ್ಡ ಕಾಯಿಲೆ ಕೊಟ್ಟಿಲ್ಲ ಅಂತ ಹೇಳುವವರು ಎಷ್ಟು ಜನ ಇದ್ದೀರಿ? ಜೋರಾಗಿ ಚಪ್ಪಾಳೆ ಕೊಡಿ ದೇವರಿಗೆ. ಪ್ರೈಸ್ ದಿ ಲಾರ್ಡ್, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ. ಅದ್ಭುತ ಅಂದ್ರೆ ಏನ್ರಿ? ಅದ್ಭುತ ಅಂದ್ರೆ ಏನು? ಏನೋ ಕಾಯಿಲೆ ಬಂತು, ಬಾಲಯೇಸುವಿನ ಪಾದದಲ್ಲಿ ಬಂದ್ರಿ, ನಿಮ್ಮ ಕಾಯಿಲೆ ಗುಣ ಆಯಿತು, ಅದಕ್ಕೆ ಅದ್ಭುತ ಅಂತ ಹೇಳ್ತಾರೆ. ಹೌದು, ಅದೊಂದು ಅದ್ಭುತ. ಆದರೆ ಇಲ್ಲಿ ಕುಂತವರು ನೀವು 40, 50, 60 ವರ್ಷ ನನಗೆ ಕಾಯಿಲೆನೇ ಬಂದಿಲ್ಲ, ಪ್ರತಿದಿನ ದೇವರು ನಮ್ಮನ್ನು ಕಾಪಾಡಿದ್ದಾರೆ ಅಂತ ಹೇಳೋದು ಅದ್ಭುತ. ಅದು ಲೆಕ್ಕ ಮಾಡಲ್ಲ ನಾವು, ಹೌದಲ್ವಾ? ಇವತ್ತು ಚಲೋ ಕಾಣ್ತೀರಿ, ಹೊಸ ಬಟ್ಟೆ ಅರಿವೆ ಹಾಕ್ಕೊಂಡು ಬಂದಿದ್ದೀರಿ, ಚಲೋ ಕೂದಲು ಬಾಚಿದ್ದೀರಿ, ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀರಿ, ಕೆಲವರೆಲ್ಲ ಚಲೋ ಕಾಣ್ತೀರಿ ನೀವು. ಈ ಕೂದಲು ಬಾಚುವಾಗ ಎಷ್ಟು ಕೂದಲು ಬಿದ್ದು ಇದು ಲೆಕ್ಕ ಮಾಡಿದ್ದೀರೇನ್ರಿ? ಇಲ್ಲಲ್ಲ, ಲೆಕ್ಕ ಮಾಡಿಲ್ಲ. ನಾವು ಲೆಕ್ಕ ಮಾಡಲ್ಲ, ಅದು ಲೆಕ್ಕ ಮಾಡಲ್ಲ. ಅದು ಯಾರು ಲೆಕ್ಕ ಮಾಡ್ತಾರೆ? ದೇವರ ವಾಕ್ಯ ಹೇಳ್ತದೆ, ನನ್ನ ಅಪ್ಪನವಿನ ನಿನ್ನ ತಲೆಯ ಒಂದು ಕೂದಲು ಕೂಡ ಬಿದ್ದು ಹೋಗುವುದಿಲ್ಲ, ನಿನ್ನ ಕೂದಲನ್ನು ಕೂಡ ನಾನು ಲೆಕ್ಕಿಸ್ತೇನೆ. ಆ ಕೆಲಸ ನಾವು ದೇವರಿಗೆ ಕೊಟ್ಟಿದ್ದೇವೆ. ನನ್ನ ಕೂದಲು ಲೆಕ್ಕ ಮಾಡಲಿಕ್ಕೆ ದೇವರಿಗೆ ಕಷ್ಟ ಆಗಲ್ಲ, ಯಾಕಂದರೆ ನನಗೆ ಸ್ವಲ್ಪ ಇದೆ ನೋಡ್ರಿ. ಕೆಲವರು ಕೂದಲೇ ಇಲ್ಲ, ಅವರಿಗೆ ದೇವರಿಗೆ ಟೈಮೇ ತಗೊಳ್ಳಲ್ಲ ಲೆಕ್ಕ ಮಾಡಲಿಕ್ಕೆ. ಪ್ರಿಯರೇ, ನಾವು ದೇವರ ಮುಂದೆ ನಗನಗ್ತಾ ಇರಬೇಕು. ಹರ್ಷಚಿತ್ತರಾಗಿರಿ, ಹರ್ಷಚಿತ್ತರಾಗಿರಿ, ಎಡೆಬಿಡದೆ ಪ್ರಾರ್ಥಿಸಿರಿ, ಪ್ರಾರ್ಥಿಸುವಾಗಲೆಲ್ಲ ಉಪಕಾರ ಸ್ಮರಣೆ ಮಾಡಿರಿ. ಎಫೆಸದವರಿಗೆ ಬರೆದ ಪತ್ರ 5 ವಾಕ್ಯ 16 ಬಹಳ ಸುಂದರವಾದಂಥ ಮಾತು. ಹರ್ಷಚಿತ್ತರಾಗಿರಿ. ಒಂದು ಕೊಂಕಣಿಯಲ್ಲಿ ಹಾಡಿದಿರಿ, ಅದು ಹಾಡೇನೆಂದರೆ, ಸೊಡುವಂದರ ಚಾಜರಿತಾಂ ಸಂತೋಷಾನ್ ತುಮಿ ಉದಾಕ್ ಓಡ್ತೇಲ್ಯಾತ್. ಮನುಷ್ಯ ಸಿಹಿ ನೀರಿನ ಕೊಳ ಆಗಬೇಕು, ಕೈ ನೀರಿದ ಕೊಳ ಆಗಬಾರದು. ನಮ್ಮ ಹತ್ರ ಮನುಷ್ಯ ಓಡಿ ಬರಲಿಕ್ಕೆ ಅವನ ಹತ್ರ ಹೋದರೆ ನಮ್ಮ ಮನಸ್ಸು ಸಮಾಧಾನ ಆಗ್ತದೆ, ಶಾಂತಿ ಆಗ್ತದೆ, ನೆಮ್ಮದಿ ಸಿಗ್ತದೆ ಅಂತ ಓಡಿ ಬರಬೇಕ್ರಿ. ಕೆಲವರು ಮನುಷ್ಯರಿದ್ದಾರೆ, ಅವರ ಮುಖ ನೋಡಿದರೆ ಮಾರುದ್ದನ ಓಡಿ ಹೋಗ್ತೇವೆ, ಬೇಡಪ್ಪ ಇವನು ಸಹವಾಸ. ಈ ದಿವಸದಲ್ಲಿ ಕೆಲವರು ಈ ಪೊಟ್ಟ ಎಲ್ಲ ಹೋಗಿ ಬಂದವರಿದ್ದಾರೆ, ಅವರ ಹತ್ರ ಹೋದರೆ ಇಡೀ ಬೈಬಲೇ ತೆರೀತಾರೆ, ಓಡಿ ಹೋಗ್ಬೇಕಂತ ಅನಿಸ್ತದೆ ನೋಡ್ರಿ. ಮನುಷ್ಯ ದೇವರನ್ನು ಪ್ರೀತಿಸಬೇಕು. ಅದಕ್ಕಿಂತ ಮಿಗಿಲಾಗಿ ಪ್ರಿಯರೇ, ನಮ್ಮ ಹತ್ತಿರ ಬರುವವರಿಗೆ ನಾವು ಖುಷಿ ಕೊಡ್ಬೇಕ್ರಿ, ನೆಮ್ಮದಿ ಕೊಡ್ಬೇಕು. ಒಬ್ಬ ಇಬ್ಬರು ದೋಸ್ತುಗಳು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಒಬ್ಬ ದೋಸ್ತ್ ಭಾಳ ಮಾರೆ ಸಪ್ಪೆ ಮಾಡ್ಕೊಂಡಿದ್ದ. ದೋಸ್ತ್ ಕೇಳ್ತಾನೆ, ಲೋ ದೋಸ್ತ್, ಯಾಕೋ ನೀ ಮಾರೆ ಸಪ್ಪೆ ಇದೆ,
ಅದು ಕನಸು ಬಂದರೆ ಖುಷಿ ಪಡಬೇಕಪ್ಪ, ಖುಷಿ ಪಡಬೇಕು. ನೀವು ಯಾಕೆ ಬೇಸರದಲ್ಲಿದ್ದೀ ಅಂತ ಕೇಳಿದ್ರು. ಇಲ್ಲ, ಕನಸಿನಲ್ಲಿ ನಾನು ತುಂಬ ಹೋಳಿಗೆ ತಿಂದೆ. ಹೋಳಿಗೆ ತಿಂದರೆ ಇನ್ನೂ ಖುಷಿ ಪಡಬೇಕು, ನೀ ಯಾಕೆ ಬೇಸರದಲ್ಲಿದ್ದಿ? ಅವನು ಮತ್ತೆ ಹೇಳಿದ, ಗೊತ್ತಾ, ಹೋಳಿಗೆ ಅಂತ ಅರ್ಧ ತಲೆದಿಂಬೆ ತಿಂದುಬಿಟ್ಟಿದೆ. ಪ್ರಿಯರೇ, ಕೆಲವೊಮ್ಮೆ ಈ ರೀತಿ ಆಗ್ತದೆ. ನಮಗೆ ಖುಷಿ ಪಡಲಿಕ್ಕೂ ಆಗೋದಿಲ್ಲ, ಅಳ್ಲಿಕ್ಕೂ ಆಗೋದಿಲ್ಲ. ಎಂಥ ಜೋಕ್ ಹೇಳಿದರೂ ನಗಲಿಕ್ಕೆ ಬರಲ್ಲ. ದೇವರು ನಮ್ಮಿಂದ ಬಯಸುವುದು ಹರ್ಷಚಿತ್ತರಾಗಿರಿ, ನಗನಗುತ್ತಾ ಪ್ರಾರ್ಥಿಸಿರಿ. ಪ್ರಾರ್ಥಿಸುವಾಗಲೆಲ್ಲ ಪ್ರಾರ್ಥನೆ ಮಾಡಿರಿ. ನಾವು ಒಬ್ಬರು ನಗಿಸ್ತರಾದರೆ ಎಷ್ಟು ದೂರ ಹೋಗ್ಲಿಕ್ಕೂ ನಾವು ರೆಡಿ ಇದ್ದೇವೆ, ಹೌದಾ ಇಲ್ವಾ? ಅದರಿಂದ ಒಂದು ಹೊಸ ವರ್ಷದಲ್ಲಿ ಒಂದು ಮಾತಿದೆ, ಐ ವಿಲ್ ನಾಟ್ ವೇಸ್ಟ್ ಅ ಸಿಂಗಲ್ ಮಿನಿಟ್ ಥಿಂಕಿಂಗ್ ಅಬೌಟ್ ದ ಪೀಪಲ್ ಹೂಮ್ ಐ ಡೋಂಟ್ ಲೈಕ್. ಹೂಮ್ ಡು ಯು ಥಿಂಕ್? ನಿಮ್ಮ ಬದುಕಿನಲ್ಲಿ ಯಾರ ಬಗ್ಗೆ ಆಲೋಚನೆ ಮಾಡ್ತೀರಿ? 20 ವರ್ಷಗಳ ಮೊದಲು ಜಗಳ ಮಾಡಿದಂಥ ಆ ವ್ಯಕ್ತಿಯ ಬಗ್ಗೆ ಇವತ್ತು ಆಲೋಚನೆ ಮಾಡ್ತೀರಿ, ನಿನ್ನೆ ಜಗಳ ಮಾಡಿದ ಹಾಗೆ. ಸೊ ಇನ್ ದಿಸ್ ನ್ಯೂ ಇಯರ್ ಮೇಕ್ ಎ ಡಿಸಿಷನ್. ಹೊಸ ಒಂದು ಆಲೋಚನೆ ನಿಮ್ಮ ಮನಸ್ಸಿನಲ್ಲಿ ಬಿತ್ತಿರಿ. ಏನು ಆಲೋಚನೆಪ್ಪ ಅಂದರೆ, ಈ ವರ್ಷ ನಾನು ಇಷ್ಟಪಡದ ವ್ಯಕ್ತಿಗಳ ಬಗ್ಗೆ ಒಂದು ಸಮಯ ಕೂಡ ಯೋಚಿಸಿ ಹಾಳು ಮಾಡಲ್ಲ. ಆದ್ದರಿಂದ ಪ್ರಿಯರೇ, ಯೇಸು ಸ್ವಾಮಿ ಜನರಲ್ಲಿ ಹುಳುಕು ಕಂಡು ಹಿಡಿಯಲಿಲ್ಲ. ಒಬ್ಬ ನತಾನಿಯರಂತ ರಾತ್ರಿಯಲ್ಲಿ ಬರುವಾಗ ನಜರೇತಿನಿಂದ ಏನು ಒಳ್ಳೇದು ಬರ್ಬೋದು ಅಂತ ಹೇಳ್ತಾಯ. ಆದರೆ ಯೇಸು ಸ್ವಾಮಿ ಅವನಿಗೆ ಏನು ಹೇಳ್ತಿರು ಗೊತ್ತಾ? ನತಾನಿಯಲ್, ನಿನ್ನಲ್ಲಿ ಕಪಟವಿಲ್ಲ, ನೀನು ಒಳ್ಳೆಯ ಮನುಷ್ಯ. ಯೇಸು ಸ್ವಾಮಿ ಎಲ್ಲರಲ್ಲಿ ಒಳ್ಳೆತನ ಹುಡುಕಿದ್ರು, ಕೆಟ್ಟತನವನ್ನಲ್ಲ. ನಾವು ಸಿಹಿ ನೀರಿನ ಕೊಳ ಆಗಬೇಕು, ಸಿಹಿ ನೀರಿನ ಜರಿ ಆಗಬೇಕು. ಕಾಲವೆಲ್ಲ ಕಾಪಾಡಿದ ದೇವರಿಗೆ ಸ್ತೋತ್ರ ಹೇಳೋಣ. ಕಾಲವೆಲ್ಲ ಕಾಪಾಡಿದೆ, ಸ್ತೋತ್ರ ದೇವ. ನನ್ನ ಕಣ್ಣೀರೆಲ್ಲ ಒರೆಸಿದೆ, ಸ್ತೋತ್ರ ದೇವ, ಸ್ತೋತ್ರ ದೇವ, ಯೇಸು ದೇವ. ಇಡೀ ವರ್ಷದ ದಿನಗಳು ಪ್ರಿಯರೇ, ದೇವರು ನಮಗೆ ಖುಷಿ ಕೊಡಲಿ, ಸಂತೋಷ ಕೊಡಲಿ, ನೆಮ್ಮದಿ ಕೊಡಲಿ ಅಂತ ಈ ಗೀತೆಯನ್ನು ಹಾಡೋಣ. ಕಾಲವೆಲ್ಲ ಕಾಪಾಡಿದೆ, ಸ್ತೋತ್ರ ದೇವ. ಎಲ್ಲರೂ ಚಪ್ಪಾಳೆ ಹೊಡೆದು ಸ್ತುತಿ ಮಾಡುತ್ತಾ ಈ ಗೀತೆಯನ್ನು ಹಾಡೋಣವಾ? ಎಲ್ಲ ರೆಡಿ ಇದ್ದೀರಾ? ಓಕೆ, ನಗನಗ್ತಾ ಹಾಡಿ. ಕಾಲವೆಲ್ಲ ಕಾಪಾಡಿದೆ, ಸ್ತೋತ್ರ ದೇವ. ಕಣ್ಣೀರೆಲ್ಲ ಒರೆಸಿದೆ, ನೀ ಸ್ತೋತ್ರ ದೇವ. ಕಾಲವೆಲ್ಲ ಕಾಪಾಡಿದೆ, ಸ್ತೋತ್ರ ದೇವ. ಕಣ್ಣೀರೆಲ್ಲ ಒರೆಸಿದೆ, ನೀ ಸ್ತೋತ್ರ ದೇವ. ಕಾಲವೆಲ್ಲ ಕಾಪಾಡಿದೆ, ಸ್ತೋತ್ರ ದೇವ. ಕಣ್ಣೀರೆಲ್ಲ ಒರೆಸಿದೆ, ನೀ ಸ್ತೋತ್ರ ದೇವ. ಕಾಲವೆಲ್ಲ ಕಾಪಾಡಿದೆ, ಸ್ತೋತ್ರ ದೇವ. ಕಣ್ಣೀರೆಲ್ಲ ಒರೆಸಿದೆ, ನೀ ಸ್ತೋತ್ರ ದೇವ. ಸ್ತೋತ್ರ ದೇವ, ಯೇಸು ದೇವ. ನನ್ನ ಸ್ತುತಿಗೆ ನೀನೇ ಪಾತ್ರ ದೇವ. ಸ್ತೋತ್ರ ದೇವ, ಯೇಸು ದೇವ. ನನ್ನ ಸ್ತುತಿಗೆ ನೀನೇ ಪಾತ್ರ ದೇವ. ಸ್ತೋತ್ರ ದೇವ, ಯೇಸು ದೇವ. ನನ್ನ ಸ್ತುತಿಗೆ ನೀನೇ ಪಾತ್ರ ದೇವ. ಸ್ತೋತ್ರ ದೇವ, ಯೇಸು ದೇವ. ನನ್ನ ಸ್ತುತಿಗೆ ನೀನೇ ಪಾತ್ರ ದೇವ. ಕಾಲವೆಲ್ಲ ಕಾಪಾಡಿದೆ, ಸ್ತೋತ್ರ ದೇವ. ನನ್ನ ಕಣ್ಣೀರೆಲ್ಲ ಒರೆಸಿದೆ, ನೀ ಸ್ತೋತ್ರ ದೇವ. ಕಾಲವೆಲ್ಲ ಕಾಪಾಡಿದೆ, ಸ್ತೋತ್ರ ದೇವ. ಕಣ್ಣೀರೆಲ್ಲ ಒರೆಸಿದೆ, ನೀ ಸ್ತೋತ್ರ ದೇವ. ಒಂದೊಂದು ದಿನವೂ ನನ್ನ ನೀ ನಡೆಸಿದೆ, ಸದಾ ನನ್ನ ಸುಖವನ್ನೇ ನೀ ಬಯಸಿದೆ. ಒಂದೊಂದು ದಿನವೂ ನನ್ನ ನೀ ನಡೆಸಿದೆ, ಸದಾ ನನ್ನ ಸುಖವನ್ನೇ ನೀ ಬಯಸಿದೆ. ನನ್ನ ಸಹಾಯಕ ನೀನೆ, ಓ ಯೇಸುವೆ. 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 ಕಾಲವೆಲ್ಲ ಕಾಪಾಡಿದೆ, ಸ್ತೋತ್ರ ದೇವ. ನನ್ನ ಕಣ್ಣೀರೆಲ್ಲ ಒರೆಸಿದೆ, ನೀ ಸ್ತೋತ್ರ ದೇವ. ಕಾಲವೆಲ್ಲ ಕಾಪಾಡಿದೆ, ಸ್ತೋತ್ರ ದೇವ. ನನ್ನ ಕಣ್ಣೀರೆಲ್ಲ ಒರೆಸಿದೆ, ನೀ ಸ್ತೋತ್ರ ದೇವ. ಸ್ತೋತ್ರ ದೇವ, ಯೇಸು ದೇವ. ನನ್ನ ಸ್ತುತಿಗೆ ನೀನೇ ಪಾತ್ರ ದೇವ. ಸ್ತೋತ್ರ ದೇವ, ಯೇಸು ದೇವ. ನನ್ನ ಸ್ತುತಿಗೆ ನೀನೇ ಪಾತ್ರ ದೇವ. ಕಾಲವೆಲ್ಲ
ಕಾಪಾಡಿದೆ ಸ್ತೋತ್ರ ದೇವ, ಕಣ್ಣೀರೆಲ್ಲ ಒರೆಸಿದೆ ನೀ ಸ್ತೋತ್ರ ದೇವ, ಕಾಲವೆಲ್ಲ ಕಾಪಾಡಿದೆ ಸ್ತೋತ್ರ ದೇವ, ಕಣ್ಣೀರೆಲ್ಲ ಒರೆಸಿದೆ ನೀ ಸ್ತೋತ್ರ ದೇವ. ದುಃಖದಿಂದ ಅಳುವಾಗ ನನ್ನ ನೋಡಿದೆ, ಕಣ್ಣೀರ ಬರೆಸಿ ನನಗೆ ಧೈರ್ಯ ನೀಡಿದೆ. ದುಃಖದಿಂದ ಅಳುವಾಗ ನನ್ನ ನೋಡಿದೆ, ಕಣ್ಣೀರ ಒರೆಸಿ ನನಗೆ ಧೈರ್ಯ ನೀಡಿದೆ. ದುಃಖದಿಂದ ಅಳುವಾಗ ನನ್ನ ನೋಡಿದೆ, ಕಣ್ಣೀರ ಬರೆಸಿ ನನಗೆ ಧೈರ್ಯ ನೀಡಿದೆ. ದುಃಖದಿಂದ ಅಳುವಾಗ ನನ್ನ ನೋಡಿದೆ, ಕಣ್ಣೀರ ಒರೆಸಿ ನನಗೆ ಧೈರ್ಯ ನೀಡಿದೆ. ಸಹಾಯಕ ನೀನೆ ಓ ಯೇಸುವೆ, ನನ್ನ ಸಹಾಯಕ ನೀನೆ ಓ ಯೇಸುವೆ, ನನ್ನ ಸಹಾಯಕ ನೀನೆ ಓ ಯೇಸುವೆ, ನನ್ನ ಸಹಾಯಕ ನೀನೆ ಓ ಯೇಸುವೆ. ಕಾಲವೆಲ್ಲ ಕಾಪಾಡಿದೆ ಸ್ತೋತ್ರ ದೇವ, ಕಣ್ಣೀರೆಲ್ಲ ಒರೆಸಿದೆ ನೀ ಸ್ತೋತ್ರ ದೇವ, ಕಾಲವೆಲ್ಲ ಕಾಪಾಡಿದೆ ಸ್ತೋತ್ರ ದೇವ, ನನ್ನ ಕಣ್ಣೀರೆಲ್ಲ ಒರೆಸಿದೆ ನೀ ಸ್ತೋತ್ರ ದೇವ. ಆತ್ಮಹತ್ಯೆ ಚಿಂತೆಯಿಂದ ನನ್ನ ಬಿಡಿಸಿದೆ, ನನ್ನಲ್ಲಿದ್ದ ಹೇಡಿತನವ ತೆಗೆದು ಹಾಕಿದೆ. ಆತ್ಮಹತ್ಯೆ ಚಿಂತೆಯಿಂದ ನನ್ನ ಬಿಡಿಸಿದೆ, ನನ್ನಲ್ಲಿದ್ದ ಹೇಡಿತನವ ನೆಗೆದು ಹಾಕಿದೆ. ನನ್ನ ಸಹಾಯಕ ನೀನೆ ಓ ಯೇಸುವೆ, ನನ್ನ ಸಹಾಯಕ ನೀನೆ ಓ ಯೇಸುವೆ, ನನ್ನ ಸಹಾಯಕ ನೀನೆ ಓ ಯೇಸುವೆ, ನನ್ನ ಸಹಾಯಕ ನೀನೆ ಓ ಯೇಸುವೆ. ಕಾಲವೆಲ್ಲ ಕಾಪಾಡಿದೆ ಸ್ತೋತ್ರ ದೇವ, ಕಣ್ಣೀರೆಲ್ಲ ಒರೆಸಿದೆ ನೀ ಸ್ತೋತ್ರ ದೇವ, ಕಾಲವೆಲ್ಲ ಕಾಪಾಡಿದೆ ಸ್ತೋತ್ರ ದೇವ, ಕಣ್ಣೀರೆಲ್ಲ ಒರೆಸಿದೆ ನೀ ಸ್ತೋತ್ರ ದೇವ. ಸ್ತೋತ್ರ ದೇವ ಯೇಸು ದೇವ, ನಿನ್ನ ಸ್ತುತಿಗೆ ನೀನೇ ಪಾತ್ರ ದೇವ. ಸ್ತೋತ್ರ ದೇವ ಯೇಸು ದೇವ, ನನ್ನ ಸ್ತುತಿಗೆ ನೀನೇ ಪಾತ್ರ ದೇವ. ಕಾಲವೆಲ್ಲ ಕಾಪಾಡಿದೆ ಸ್ತೋತ್ರ ದೇವ, ಕಣ್ಣೀರೆಲ್ಲ ಒರೆಸಿದೆ ನೀ ಸ್ತೋತ್ರ ದೇವ, ಕಾಲವೆಲ್ಲ ಕಾಪಾಡಿದೆ ಸ್ತೋತ್ರ ದೇವ, ನನ್ನ ಕಣ್ಣೀರೆಲ್ಲ ಒರೆಸಿದೆ ನೀ ಸ್ತೋತ್ರ ದೇವ. ಕಾಲವೆಲ್ಲ ಕಾಪಾಡಿದೆ ಸ್ತೋತ್ರ ದೇವ, ಕಣ್ಣೀರೆಲ್ಲ ಒರೆಸಿದೆ ನೀ ಸ್ತೋತ್ರ ದೇವ, ಕಾಲವೆಲ್ಲ ಕಾಪಾಡಿದೆ ಸ್ತೋತ್ರ ದೇವ, ನನ್ನ ಕಣ್ಣೀರೆಲ್ಲ ಒರೆಸಿದೆ ನೀ ಸ್ತೋತ್ರ ದೇವ. ಕಾಲವೆಲ್ಲ ಕಾಪಾಡಿದೆ ಸ್ತೋತ್ರ ದೇವ, ಕಣ್ಣೀರೆಲ್ಲ ಒರೆಸಿದೆ ನೀ ಸ್ತೋತ್ರ ದೇವ, ಕಾಲವೆಲ್ಲ ಕಾಪಾಡಿದೆ ಸ್ತೋತ್ರ ದೇವ, ನನ್ನ ಕಣ್ಣೀರೆಲ್ಲ ಒರೆಸಿದೆ ನೀ ಸ್ತೋತ್ರ ದೇವ. बोलो यीशु प्रभु महाराज की जय, सब बोलो यीशु प्रभु महाराज की जय. ಕೆಲವರು ಕೈ ಎತ್ತಾರೆ, ಕೆಲವರು ಕೈ ಎತ್ತಲ್ಲ, ಕೆಲವರಿಗೆ ಖುಷಿ ಆಗ್ತದೆ, ಕೆಲವರಿಗೆ ಖುಷಿ ಆಗಲ್ಲ. ಎಲ್ಲ ಕಾಲವೆಲ್ಲ ಕಾಪಾಡಿದ ದೇವರು. ಪ್ರಿಯರೇ, ಒಂದ್ಸಲ ನಮಗೆ ಕೈ ಎತ್ತಲಿಕ್ಕೆ ಬರ್ತದೆ, ಇನ್ನೊಂದು ಸ್ವಲ್ಪ ದಿವಸಗಳಲ್ಲಿ ಬೇರೆಯವರು ನಮ್ಮ ಕೈ ಎತ್ತಬೇಕಾಗ್ತದೆ. ಹೌದಾ ಇಲ್ಲ? ಹೊಸ ವರ್ಷ, ಹೊಸ ಕನಸುಗಳು, ಹೊಸ ನೀರು ಹರಿದು ಹೊಸ ಭಾವ ಮೂಡಿ ಹಳೆ ನೆನಪು ಮರೆಯಾಗಲು, ಹೊಸ ನೀರಿನಲ್ಲೂ ಹೊಸ ಭಾವದಲ್ಲೂ ನೀ ಮಾತ್ರ ಸ್ಥಿರವಾಗಿರು. ನನ್ನೊಡನೆ ಹರಿಯುವ ಚಿಲುಮೆಯಾಗು, ಜೀವಂತ ನದಿಯಾಗು, ಹೊಸ ಭಾವನಿ ಹರಿಸು. ಬರಿದಾದ ಮಡಿಲಲ್ಲಿ ಮಗುವಾಗಿ ಮನೆ ಮಾಡು, ನನ್ನೊಡನೆ ಮಾತಾಡು. ಪ್ರಿಯರೇ, ಈ ಕ್ರಿಸ್ಮಸ್ ಸಮಯದಲ್ಲಿ ದೇವರು ಮಗುವಾದರು ನಮ್ಮೆಲ್ಲರನ್ನು ಮಕ್ಕಳಾಗಿಸ್ಲಿಕ್ಕೆ ಒಂದು ಚಿಕ್ಕ ಮಗುವಿನ ಕೈಯಲ್ಲಿ ಇಟ್ಕೊಳ್ಳೋಣ. ಆ ಮಗುವಿನ ಮುಖ ನೋಡುವಾಗ ಕೋಪ ಬರ್ತದೇನ್ರಿ? ಕಳ್ಳತನ ಮಾಡೋಣ ಅಂತ ಅನಿಸ್ತದೇನ್ರಿ? ಸುಳ್ಳು ಹೇಳೋಣ ಅಂತ ಅನಿಸ್ತದೇನ್ರಿ? ಕೆಟ್ಟ ಕೆಟ್ಟ ಯೋಚನೆಗಳು ಬರ್ತವೇನ್ರಿ? ಅದಕ್ಕೆ ಇಂಗ್ಲಿಷ್ನಲ್ಲಿ ಹೇಳ್ತಾರೆ, ಅ ಮದರ್ ಫರ್ಗೆಟ್ಸ್ 1000 ಟೆಂಪ್ಟೇಷನ್ ವೆನ್ ಶಿ ಲುಕ್ಸ್ ಎಟ್ ದ ಫೇಸ್ ಆಫ್ ಹರ್ ಲಿಟಲ್ ಬೇಬಿ.
ತಾಯಿ ತನ್ನ ಮುಗ್ಧ ಮಗುವಿನ ಮುಖ ನೋಡುವಾಗ ಅವಳಿಗೆ ಬರುವ 1000 ಪ್ರಲೋಭನೆಗಳನ್ನು ಮರೆತು ಬಿಡ್ತಾಳೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ದೇವರು ನಮಗೆ ಬರುವಂಥ ಪ್ರಲೋಭನೆಗಳು, ನಮಗೆ ಬರುವಂಥ ಎಲ್ಲ ದುಃಖಗಳನ್ನು ಮರೆಯಬೇಕಂತ ಹೇಳಿ ದೇವರು ಈ ರೀತಿ ಚಿಕ್ಕ ಮಗುವಾದ್ರದ್ದು ಚಪ್ಪಾಳೆ ಕೊಡೋಣ ಪ್ರಿಯರೇ. ಆದ್ದರಿಂದ ದೇವರು ಈ ಭೂಲೋಕಕ್ಕೆ ಹಿಂದಿನ ಬಾಗಿಲಿಂದ ಬಂದಾಗೆ ಬಂದರು. ಗಾಡ್ ಕೇಮ್ ಟು ದಿಸ್ ಅರ್ತ್ ಫ್ರಮ್ ದ ಬ್ಯಾಕ್ ಡೋರ್ಸ್. ನೋಡಿ, ಈ ಕ್ರಿಸ್ಮಸ್ ಸಮಯದಲ್ಲಿ ಸುಂದರವಾದಂಥ ಹೂಗಳಿಂದ, ವನಪುಷ್ಪಗಳಿಂದ ಈ ಪ್ರಪಂಚವನ್ನು ಸೊಬಗುಗೊಳಿಸಿದ ದೇವರು ನಗ್ನರಾಗಿ ಬಂದರು. ಈ ಕೇಮ್ ನೇಕೆಡ್. ಸೂರ್ಯನಿಗೂ ಚಂದ್ರನಿಗೂ ನಕ್ಷತ್ರಗಳಿಗೂ ಸುಂದರವಾದಂಥ ಬೆಳಕು ಕೊಟ್ಟಂತ ಬೆಳಕಾದ ದೇವರು ಕತ್ತಲೆಯಲ್ಲಿ ಬಂದರು. ಅಂದ್ರೆ ದೇವರು ಈ ಲೋಕಕ್ಕೆ ಬಂದಾಗ ಯಾರಿಗೂ ಗೊತ್ತಾಗಿಲ್ಲ. ಗಾಡ್ ಕೇಮ್ ಟು ದಿಸ್ ಅರ್ತ್ ಫ್ರಮ್ ದ ಬ್ಯಾಕ್ ಡೋರ್ಸ್. ಯಾರಿಗೂ ಗೊತ್ತಾಗಲಿಲ್ಲ ಪ್ರಿಯರೇ. ಅತೀ ಮುಗ್ಧರಾದಂಥ ಕುರುಬರು ಮಾತ್ರ ಅದನ್ನು ನಂಬಿದ್ರು, ಬೇರೆಯವರು ನಂಬಲಿಲ್ಲ. ಕ್ರಿಯೇಟರ್ ಕೇಮ್ ಇನ್ ಟು ದ ಹ್ಯಾಂಡ್ಸ್ ಆಫ್ ದ ಕ್ರಿಯೇಚರ್ ಅಂತ ಹೇಳ್ತಾರೆ. ತಾಯಿ ಮರಿಯಳು ಒಂದು ಸೃಷ್ಟಿಕರ್ತ ಸೃಷ್ಟಿಯ ಕೈಯಲ್ಲಿ ಬಂದರು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ನೋಡಿ, ಪ್ರೈಸ್ ದಿ ಲಾರ್ಡ್. ಇಡೀ ಸೃಷ್ಟಿಕರ್ತ ಸಾಮಾನ್ಯ ಸೃಷ್ಟಿಯ ಕೈಯಲ್ಲಿ ಬಂದರು. ನಮಗೆಲ್ಲರನ್ನು ಮುಗ್ಧರನ್ನಾಗಿಸಲಿಕ್ಕೆ, ನಮ್ಮೆಲ್ಲರನ್ನು ಮಕ್ಕಳಂತೆ ಭಾವವುಳ್ಳವರನ್ನಾಗಿಸಲಿಕ್ಕೆ ನಾವೆಲ್ಲರೂ ಈ ಕ್ರಿಸ್ಮಸ್ ಸಮಯದಲ್ಲಿ ಪ್ರಿಯರೇ, ಪ್ರತಿಯೊಂದು ಮಗು ಈ ಭೂಲೋಕದಲ್ಲಿ ಹುಟ್ಟುವಂಥದ್ದು ಸ್ವರ್ಗದಿಂದ ಏನನ್ನಾದರೂ ತಕೊಂಡು ಬರ್ತದೆ. ಇಟ್ ಬ್ರಿಂಗ್ ಸಮಥಿಂಗ್ ಅಪ್ ದ ಹೆವನ್. ಬಟ್ ಜೀಸಸ್ ಬ್ರಾಟ್ ಹೆವನ್ ಇಟ್ ಸೆಲ್ಫ್. ಯೇಸು ಸ್ವಾಮಿ ಈ ಭೂಲೋಕಕ್ಕೆ ಸ್ವರ್ಗವನ್ನೇ ತಕೊಂಡು ಬಂದರು. ಹೇಗಂದ್ರೆ ಈ ಕ್ರಿಸ್ಮಸ್ ಸಮಯದ ಸಡಗರದಲ್ಲಿ ನಾವಿದ್ದೇವೆ ಪ್ರಿಯರೇ. ನೋಡಿ, ಆಕಾಶದಲ್ಲಿ ಇರಬೇಕಾದಂಥ ನಕ್ಷತ್ರ ಎಲ್ಲಿಗೆ ಬಂತು? ಭೂಮಿಗೆ ಬಂತು. ತಾರೆ ಜಮೀನ್ ಪರ್. ಹೌದಲ್ವಾ? ಎಷ್ಟು ಚಂದ ನೋಡ್ರಿ. ಅದು ಅಲ್ಲಿ ಇರಬೇಕಿತ್ತು, ಇಲ್ಲಿ ಬಂತು. ಆಕಾಶದಲ್ಲಿ ಇರಬೇಕಾದಂಥ ದೇವದೂತರುಗಳು ಎಲ್ಲಿ ಬಂದರು? ಗೋದಲೆತ್ರ ಬಂದು ಹಾಡಾಡಿದರು. ಸ್ವರ್ಗದಲ್ಲಿ ಇರಬೇಕಾದಂಥ ದೇವದೂತರು, ಸ್ವರ್ಗದಲ್ಲಿ ಇರಬೇಕಾದಂಥ ದೇವರು ಗೋದಲಿಯಲ್ಲಿ ಬಂದರು. ಆದ್ದರಿಂದ ಯೇಸು ಸ್ವಾಮಿ ಹುಟ್ಟಿದಾಗ ಪ್ರಿಯರೇ, ಈ ಭೂಮಿಯೇ ಸ್ವರ್ಗವಾಯಿತು. ಪ್ರೈಸ್ ದಿ ಲಾರ್ಡ್. ಚಪ್ಪಾಳೆ ಕೊಡೋಣ ಪ್ರಿಯರೇ. ಆದ್ದರಿಂದ ಈ ಭೂಲೋಕವನ್ನು ಸ್ವರ್ಗಕ್ಕೆ ಎತ್ತಲು, ಮೇಲಕ್ಕೆತ್ತಲಿಕ್ಕೆ ದೇವರು ಮಗುವಾದರು. ಇಂಥ ಸಂದರ್ಭದಲ್ಲಿ ಕೂಡ ನಿಮಗೆ ಕೈ ಎತ್ತಿ ದೇವರಿಗೆ ಸ್ತೋತ್ರ ಹೇಳಲಿಕ್ಕೆ ಆಗುದಿಲ್ಲ ಅಂದರೆ ಪ್ರಿಯರೇ, ನಮ್ಮೊಳಗಡೆ ಸ್ವರ್ಗ ಇಲ್ಲ. ನಾವು ಎಲ್ಲಿಯೋ ಹೊರಗಡೆ ಹುಡುಕ್ತಾ ಇದ್ದೇವೆ ಖುಷಿಯನ್ನು, ಸಂತೋಷವನ್ನು. ಇತರರು ನೋಡಿ, ಹೋಲಿನೆಸ್ ಅಂತ ಹೇಳ್ತಾರಲ್ಲ, ಅದು ಒಬ್ಬೊಬ್ಬರ ಆಸ್ತಿ ಅಲ್ಲ, ಗುರುಗಳ ಆಸ್ತಿ, ಸಿಸ್ಟರ್ಸ್ಗಳ ಆಸ್ತಿ ಅಲ್ಲ. ಪ್ರತಿಯೊಬ್ಬರು ದೇವರು, ನೀವು ಸ್ವರ್ಗೀಯ ತಂದೆ ಪರಿಶುದ್ಧರಾಗಿರುವಂತೆ ನೀವು ಕೂಡ ಪರಿಶುದ್ಧರಾಗಿರಿ. ದೇವರು ನಮ್ಮ ಒಳಗಡೆ ಇದ್ದಾರೆ. ಗಾಡ್ ಲವ್ಸ್ ಅಸ್ ಇನಫ್ ಟು ಲಿವ್ ವಿದಿನ್ ಅಸ್. ದೇವರು ನಮ್ಮನ್ನು ಪ್ರೀತಿಸ್ತಾರೆ. ಎಷ್ಟರ ಮಟ್ಟಿಗೆ ಅಂದರೆ ನಮ್ಮೊಳಗಡೆ ವಾಸಿಸುವಷ್ಟು ಪ್ರೀತಿಸ್ತಾರೆ. ಓಕೆ, ಇದು ವುಡನ್ ಟೇಬಲ್ ಇದೆ ಅಲ್ಲ, ನಾವು ಕೂತ್ಕೊಂಡದು, ಇದರ ಆಚಾರಿ ಮಾಡಿದ್ದು, ಬಡಗಿ ಮಾಡಿದ್ರಿ. ಬಡಗಿ ಇದರ ಒಳಗಡೆ ಇದ್ದಾನೇನ್ರಿ? ಬಡಗಿ ಇದರ ಒಳಗಡೆ ಇದ್ದಾನೇನ್ರಿ? ಇಲ್ಲ, ಅವನ ಕೃತಿ ಮಾತ್ರ ಇಲ್ಲಿದೆ, ಅವನ ಕೈ ಕೃತಿ ಮಾತ್ರ ಇಲ್ಲಿದೆ. ನಮ್ಮನ್ನು ನಿಮ್ಮನ್ನು ಸೃಷ್ಟಿಸಿದಂಥ ಬಡಗಿ ಇದ್ದಾನಲ್ಲ, ಅವನು ಹೊರಗಡೆ ಇಲ್ಲ, ಇಲ್ಲಿ ಒಳಗಡೆ ಇದ್ದಾನೆ. ಚಪ್ಪಾಳೆ ಕೊಡಿ ಪ್ರಿಯರೇ. ಈಸ್ ಇನ್ಸೈಡ್ ಅಸ್, ಈ ಲಿವಿಂಗ್ ಇನ್ಸೈಡ್ ಅಸ್. ಇದು ಖುಷಿ. ಆದ್ದರಿಂದ ಪ್ರತಿ ವಸ್ತುಗಳು, ಮರ ಗಿಡಗಳು ದೇವರಿಂದ ಹೊರಗಿದೆ, ಆದರೆ ಮನುಷ್ಯ ಮಾತ್ರ ದೇವರು ಒಳಗಿದ್ದು ನಮ್ಮೊಳಗಡೆ ಕೆಲಸ ಮಾಡ್ತಾರೆ. ಆದ್ದರಿಂದ ಸಂತ ಪೌಲ ಹೇಳ್ತಾರೆ, ನೀವೆಲ್ಲರೂ ಯೇಸು ಕ್ರಿಸ್ತರ ಕನ್ನಡಿ ಆಗ್ಬೇಕಂತ. ನೀವೆಲ್ಲರೂ ಪ್ರತಿಯೊಬ್ಬರು ಯೇಸು ಕ್ರಿಸ್ತರನ್ನು ಪ್ರತಿಬಿಂಬಿಸುವ ಏನಾಗಬೇಕು? ನಿಮ್ಮನ್ನು ನೋಡಿದವರು ಯಾರಾದರೂ ನೀವು ಯೇಸು ಕ್ರಿಸ್ತರಾಗೆ ಕಾಣ್ತೀರಿ ಅಂತ ಯಾರಾದರೂ ಹೇಳಿದಿದೇನ್ರಿ? ಅಪ್ಪ, ಒಬ್ಬರು ಅಜ್ಜಿ, ನನಗೆ ಸ್ವಲ್ಪ ಉದ್ದ ಕೂದಲಿತ್ತು, ಸ್ವಲ್ಪ ಗಡ್ಡ ಕೂಡ ಬಿಟ್ಟಿದೆ. ಒಂದು ಫೋಟೋ ಕೇಳಿದರು, ಅಜ್ಜಿಗೆ ಫೋಟೋ ಕೊಟ್ಟು. ಯಾಕಪ್ಪ ಅಂತ ನನಗೆ ಭಾಳ, ಅಜ್ಜಿ ಯಾಕ್ರಿ ನೀವು ನನ್ನ ಫೋಟೋ ಕೇಳ್ತಾ ಇದ್ದೀರಲ್ಲ, ಯಾಕೆ ಕೇಳ್ತೀರ್ರಿ?
ನಾನು ಫೋಟೋ ಕೊಡ್ತೇನೆ ರೀ ನಿಮ್ಗೆ, ಯಾಕೆ ಬೇಕಂತ ಹೇಳ್ರಿ ಅಂತ ಹೇಳಿದ್ವಿ. ನನಗೆ ನನ್ನ ಒಳಗಡಿತ್ತು ಅವ್ರದ್ದು ಮಗ ನನ್ನಪ್ಪಲೆ ಕಾಂತಾನೆ ಏನೋ ಸತ್ತೋಗಿರಬೇಕು ನೆನಪಿಗೋಸ್ಕರ ಕೇಳ್ತಾರೆ. ಇಲ್ರಿ ಫಾದರ್ ಹಾಗಿಲ್ಲ, ನನಗೆ ತುಂಬ ಜನ ಮೊಮ್ಮಕ್ಕಳಾರ ನಿಮ್ಮ ಫೋಟೋ ತೋರಿಸಿ ನೋಡು ಭೂತ ನೋಡು ಅಂತದೆ. ಭೂತ ಬಂತು ನೋಡು ಅಂತ ನನ್ನ ಫೋಟೋ ತೋರಿಸಿದ್ರೆ ಮಕ್ಕಳು ಹೆದರ್ತಾರೆ. ಅವ್ರಿಗೆ ಎದುರಿಸ್ಲಿಕ್ಕೆ ನಂದು ಫೋಟೋ ಬೇಕಿತ್ತು ನೋಡ್ರಿ. ಒಬ್ಬೊಬ್ಬರು ಒಂದೊಂದು ರೀತಿ ಕಾಣ್ತೀವಿ ನಾವು. ಪ್ರತಿಯೊಬ್ಬರು ನಾವು ಪ್ರಭು ಯೇಸುವನ್ನು ಪ್ರತಿಬಿಂಬಿಸುವ ಕನ್ನಡಿ ಆಗ್ಬೇಕ್ರಿ. ಈ ಹೊಸ ವರ್ಷದಲ್ಲಿ ಸ್ವಲ್ಪ ಆದರೂ ಯೇಸ್ವಾಮಿಯನ್ನು ಪ್ರತಿಬಿಂಬಿಸೋಣ. ಯೇಸ್ವಾಮಿ ಹಾಗೆ ಸ್ವಲ್ಪ ಪ್ರತಿಬಿಂಬಿಸೋಣ, ಸ್ವಲ್ಪ ನಗೋಣ, ಖುಷಿ ಆಗೋಣ. ನಮ್ಮನ್ನು ನೋಡಿದವರು ಪ್ರಭು ಯೇಸು ಯಾರೊಬ್ಬರು ಹೇಳಿದ್ರು, ಫಾದರ್ ನಿಮ್ಮ ಕಣ್ಣು ಯೇಸ್ವಾಮಿ ಹಾಗೆ ಕಾಣ್ತಿದೆ ಅಂತ. ನನಗೆ ಸ್ವಲ್ಪ ಬೇಸರ ಆಯಿತು. ನನ್ನ ಕಣ್ಣು ಮಾತ್ರ ಕಂಡ್ರೆ ಸಾಕ? ನೋಡಿ, ನಾವು ಚಿಕ್ಕದಿರುವಾಗ ಜನ ಹೇಳ್ತಾರೆ ನೀನು ಅಪ್ಪನಾಗೆ ಕಾಣ್ತಿ ಅಂತ, ಇವಳು ಅಮ್ಮನಾಗೆ ಕಾಣ್ತಾಳೆ ಅಂತ. ಅಪ್ಪನಾಗೆ ಅಮ್ಮನಾಗೆ ಕಂಡ್ರೆ ಸಾಕಾಗಲ್ದು, ನಾವು ನಮ್ಮನ್ನು ಸೃಷ್ಟಿಸಿದ ಯೇಸು ಸ್ವಾಮಿಯಾಗೆ ಕಾಣಬೇಕು. ಚಪ್ಪಾಳೆ ಕೊಡೋಣ ಪ್ರಿಯರೇ, ಯೇಸು ಸ್ವಾಮಿಯಾಗೆ ಕಾಣಬೇಕು. ನಾವು ಯೇಸು ಸ್ವಾಮಿಯನ್ನು ಪ್ರತಿಬಿಂಬಿಸುವ ಕನ್ನಡಿ. ಸುಂದರವಾದಂಥ ಒಂದು ಗೀತೆ ಇದೆ, ಒಂದು ಕವಾಲಿ ಇದೆ, ರಕ್ವಾಲ ಯೇಸು ಹೇ ರಕ್ವಾಲ. ಈ ಕವಾಲಿಯನ್ನು ಹಾಡೋಣ. ಈ ಕವಾಲಿಯನ್ನು ಹಾಡುತ್ತಾ ನಾವು ಈ ದಿವಸದ ಈ ಭಜನೆಗಳನ್ನು ಮುಗಿಸ್ಲಿಕ್ಕಿದ್ದೇವೆ. ಕಾಲ ಬಹು ಬೇಗ ಓಡ್ತದೆ, ಹೌದಲ್ವಾ? ನಮಗೆ 9 ಗಂಟೆಗೆ ಮುಗಿಸ್ಲಿಕ್ಕೆ ಹೇಳಿದರು. ಒಂದು ಹಾಡು ಹಾಡೋಣ, ನಿಮಗೂ ಕೂಡ ಮನೆಗೆ ಹೋಗ್ಲಿಕ್ಕೆ ಲೇಟ್ ಆಗ್ತದೆ. ಸುಂದರವಾದಂಥ ಈ ಹಾಡು, ಈ ಕವಾಲಿ ಹಾಡಿದೆ. हर मुसीबत में मुझको संभाला, हर मुसीबत में सबको संभाला, ओ रखवाला यीशु है रखवाला, 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 रखवाला 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 यीशु है रखवाला, रखवाला यीशु है रखवाला, रखवाला यीशु है रखवाला, रखवाला यीशु है रखवाला, हर मुसीबत में वो काम आया मुझे, मुसीबत में वो काम आया मुझे, हर मुसीबत में वो काम आया मुझे, हर मुसीबत में हो काम आया मुझे, मरते मरते यीशु ने बचाया 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 मुझे, रखवाला यीशु है रखवाला, रखवाला यीशु है रखवाला, रखवाला यीशु है रखवाला, रखवाला यीशु है रखवाला, जब मसीहा का दिलदार हो जाएगा, 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 तेरा बिगड़ा हुआ काम बन 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 जाएगा, रखवाला यीशु है रखवाला, रखवाला यीशु है
रखवाला 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 यीशु है रखवाला रखवाला यीशु है रखवाला। ओ धरती का राजा वो सरकार है, ओ धरती का राजा वो सरकार है, ओ धरती का राजा वो सरकार है, ओ धरती का राजा वो सरकार है। मेरा ला मसीहा का दरबार है, 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 मेरा ला मसीहा का दरबार है। रखवाला यीशु है रखवाला, 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 रखवाला 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 यीशु है रखवाला, रखवाला यीशु है रखवाला। ನಮ್ಮ ಮನೆಗೆ ಬಂದ ಮರಿಯಮ್ಮನ ಕಂದ, 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 ಪರಲೋಕದಿಂದ ಆಶೀರ್ವಾದ ತಂದ ಮರಿಯಮ್ಮನ ಕಂದ, ಪರಲೋಕದಿಂದ ಆಶೀರ್ವಾದ ತಂದ ಮರಿಯಮ್ಮನ ಕಂದ, ನಮ್ಮ ಮನೆಗೆ ಬಂದ ಮರಿಯಮ್ಮನ ಕಂದ, ನಮ್ಮ ಮನೆಗೆ ಬಂದ ಮರಿಯಮ್ಮನ ಕಂದ, ಸೂರ್ಯ ಚಂದ್ರರಂತೆ ಶೋಭಿಸುವ ಕಂದ, ಸೂರ್ಯ ಚಂದ್ರರಂತೆ ಶೋಭಿಸುವ ಕಂದ, ಸೂರ್ಯ ಚಂದ್ರರಂತೆ ಶೋಭಿಸುವ ಕಂದ ನಮ್ಮ ಮನೆಗೆ ಬಂದ, ಸೂರ್ಯ ಚಂದ್ರರಂತೆ ಶೋಭಿಸುವ ಕಂದ ನಮ್ಮ ಮನೆಗೆ ಬಂದ, ನಮ್ಮ ಮನೆಗೆ ಬಂದ ಮರಿಯಮ್ಮನ ಕಂದ, 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 ನಮ್ಮ ಮನೆಗೆ ಬಂದ ಮರಿಯಮ್ಮನ ಕಂದ। ಮಂಗಳ ಜಯ 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 ಯೇಸು ಸ್ವಾಮಿಗೆ, 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 ಜಯ ಯೇಸು ಸ್ವಾಮಿಗೆ, ಜಯ ಯೇಸು ಕ್ರಿಸ್ತಗೆ, 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 ಮಂಗಳ ಜಯ 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 ಯೇಸು ಸ್ವಾಮಿಗೆ, ಮಂಗಳ ಜಯ 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 ಯೇಸು ಸ್ವಾಮಿಗೆ, ಆರತಿ ಬೆಳಗಿರಿ ನಾರಿ ಮಣಿಯರೇ, ಆರತಿ ಬೆಳಗಿರಿ ನಾರಿ ಮಣಿಯರೇ, ಆರತಿ ಬೆಳಗಿರಿ ಮರಿಯಳ ಪುತ್ರಗೆ, ಆರತಿ ಬೆಳಗಿರಿ ಮರಿಯಳ ಪುತ್ರಗೆ, ಮಂಗಳ ಜಯ 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 ಯೇಸು ಸ್ವಾಮಿಗೆ, 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 ಮಂಗಳ ಮಂಗಳ 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 ಬಾಲ ಯೇಸು ಸ್ವಾಮಿಗೆ, ಮಂಗಳ ಮಂಗಳ
ಜಯ ಬಾಲ ಯೇಸು ಸ್ವಾಮಿಗೆ ಮಂಗಳ ಜಯ 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 ಯೇಸು ಸ್ವಾಮಿಗೆ ಮಂಗಳ ಜಯ 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 ಯೇಸು ಸ್ವಾಮಿಗೆ बोलो यीशु प्रभु महाराज की जय सब बोलो यीशु प्रभु महाराज की जय आने वाला यीशु प्रभु महाराज की जय ಪ್ರೈಸ್ ದಿ ಲಾರ್ಡ್ Praise the Lord. ಎಲ್ಲರೂ ಕೈ ಎತ್ತಿದ್ರು ನೋಡ್ರಿ, ಚಪ್ಪಾಳೆ ಹೊಡೋಣ. ಎಲ್ಲರೂ ಕೈ ಎತ್ತಿ ಜೈ ಹೊಡೆದ್ರಿ ಯೇಸು ಸ್ವಾಮಿಗೆ. ಕುಮಾರಸ್ವಾಮಿಗೆ ಜೈ ಅಂತ ಹೇಳಿ, ಕುಮಾರಸ್ವಾಮಿ ಬಂದ್ರೆ ಸಾಕಿಲ್ಲಿ ಜೈ ಅಂತ ಹೇಳ್ತಿರಿಲ್ಲ, ಕುಮಾರಸ್ವಾಮಿ ಅವರಿಗೆ ಜೈ ಅಂತ ಹೇಳ್ತಿರಿಲ್ಲ. ಆ ಜೈ ಹೇಳಿದ ಕೊಡ್ರಿ ಅವರಿಗೆ ಒಂದೊಂದು ಸೀರೆ ಅಂತ ಹೇಳ್ತಾರೆ ಅಲ್ಲ. ಹಾಗೆ ದೇವರಿಗೆ ಜೈ ಹೊಡೆದ್ರೆ ಕೊಡ್ರಿ ಅವರಿಗೆ ಒಂದೊಂದು ಆಶೀರ್ವಾದ. ಯಾವಾಗ ನಾವು ದೇವರಿಗೆ ಜೈ ಅಂತ ಹೇಳ್ತೇವೋ ದೇವರ ಆ ಕರುಣೆ ಸ್ವರ್ಗದಿಂದ ತೆರೆದು ನಮಗೆ ಬರ್ತದೆ. ಆದ್ದರಿಂದ ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಿಮ್ಗೆ ಖುಷಿ ಆಯ್ತೇನ್ರಿ? ಚಂದ ಅನಿಸಿತಾ? ಇನ್ನೊಂದು 5 ಭಜನೆ ಹಾಡೋನ್ವಾ? ಇನ್ನೊಂದು 5 ಭಜನೆ ಹಾಡೋನ್ವಾ? ನೋಡಿ ರೆಡಿ ಇದ್ದಾರೆ. ಓಕೆ, ನಾಳೆ ನಾಡಿದ್ದು ಮುಂದಿನ ದಿವಸಗಳಲ್ಲಿ, ಇವತ್ತು ಫಸ್ಟ್ ಇದೆ, ಮುಂದಿನ ದಿವಸಗಳಲ್ಲಿ ಉತ್ತಮ ತಯಾರಿ ನಡೆಸಿ ಉತ್ತಮವಾದ ಭಜನೆಗಳನ್ನು ನಾವು ಹಾಡಲಿಕ್ಕಿದ್ದೇವೆ. ನಿಮಗೆ ಇಷ್ಟು ಹೊತ್ತು ನೀವು ತಾಳ್ಮೆಯಿಂದ ಕೂತಿದ್ದೀರಲ್ಲ, ಅದೇ ನಮಗೆ ಖುಷಿ. ನೋಡ್ರಿ, ತಾಳ್ಮೆ ಅಂದರೆ ಏನಂದರೆ, ಒಂದು ಉದಾಹರಣೆ ಹೇಳ್ತೇನೆ, ಇದು ರೆಕಾರ್ಡ್ ಮಾಡಿಬಿಡ್ರಿ ಆಯಿತಾ. ಒಬ್ಬ ದಾಂತೆ ಅಂತ ಇದ್ದ, ಭಾಳ ತಾಳ್ಮೆ ಉಳ್ಳ ವ್ಯಕ್ತಿ. ಅವನ ಹೆಂಡತಿ ಪಕ್ಕ ಉಲ್ಟರಿ, ಪಟ್ 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 ಅಂತ ಮಾಡಬೇಕು ಅಡುಗೆ ಕೊನೆಯಲ್ಲಿ. ಅವನ ದೋಸ್ತ್ ಬಂದ, ಫ್ರೆಂಡ್ ಏನೋ ಕೇಳ್ತದಲ್ಲ ಒಳಗಡೆ ಅಂತ, ಅದು ಗುಡುಗು ಅಂತ ಹೇಳಿದ. ಹೆಂಡತಿ ಕೇಳಿಸ್ಬಿಟ್ಟಿದ್ದು, ಗುಡುಗು ಅಂತ ಹೇಳಿದ್ದು ಇದು ಕೇಳಿಸ್ಬಿಟ್ಟಿದ್ದು ನೋಡ್ರಿ. ಅಪ್ಪ ನನಗೆ ಗುಡುಗು ಅಂತ ಬಿಟ್ನಲ್ಲ ಈ ಮಾರಾಯವನಿಗೆ ಕಲಿಸ್ತೇನೆ ಬುದ್ಧಿ ಅಂತ ಈ ಪಾತ್ರೆ ತೊಳೆದು ಮೊಸರು ತಿಕ್ಕಿದ್ದು ಎಲ್ಲ ನೀತರು ಒಂದು ಬಾಲ್ದಿತ್ತು ನೋಡಿ, ಅದು ತಕ್ಕೊಂಡು ಇವನ ತಲೆಗೆ ಬಸ್ 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 ಅಂತ ಹೇಳಿದ್ಬಿಟ್ಲು. ಆ ಫ್ರೆಂಡ್ ನೋಡ್ತಾ ಇದ್ದಾನೆ, ದೋಸ್ತು ಇದೇನಂತ ಕೇಳಿದ. ಆಗ ಗುಡುಗು ಬಂತು, ಗುಡುಗಿನ ಹಿಂದೆ ಮಳೆ ಬರ್ತದೆ ನೋಡ್ರಿ ಅಂತ. ತಾಳ್ಮೆ ಅಂದರೆ ಇದು. ನೀವು ತಾಳ್ಮೆಯಿಂದ ಕೂತ್ಕೊಂಡಿದ್ದೀರಿ. ದೇವರಿಗೆ ಸ್ತೋತ್ರ ಆಗಲಿ, ಬಾಲೇಸಿಗೆ ಸ್ತೋತ್ರವಾಗಲಿ, ನಿಮಗೆಲ್ಲರಿಗೂ ಸ್ತೋತ್ರ. ಅಂದರೆ ಪ್ರಿಯ ಭಕ್ತಾದಿಗಳೇ, ಈ ಬಾಲೇಸು ನಮನ ಕಾರ್ಯಕ್ರಮಕ್ಕೆ ಮುಂದಾಳತ್ವ ನೀಡಿದ ವಂದನೆ ಸ್ವಾಮಿ ಸಿರಿಲ್ ರೋಬರ್ ಅವರಿಗೆ ನಮ್ಮ ಕೃತಜ್ಞತೆಗಳು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಬೇಕೆಂದು ನಮ್ಮ ಆಶೆ ಆಗಿದೆ. ನೀವೆಲ್ಲರೂ ಬಹಳ ಆಸಕ್ತಿಯಿಂದ ಭಾಗವಹಿಸಿದ್ದೀರಿ. ಬಾಲೇಸು ನಿಮ್ಮನ್ನು ಆಶೀರ್ವದಿಸಲಿ. ಹಾಗೂ ಎಲ್ಲ ತಂಡಕ್ಕೆ ನಮ್ಮ ನಮನಗಳು, ಕೃತಜ್ಞತೆಗಳು, ಬಾಲಯೇಸುವಿನ ಆಶೀರ್ವಾದಗಳು ಸದಾ ನಿಮ್ಮಲ್ಲಿ ಇರಲಿ. ಪ್ರಿಯರೇ, ನಾಳೆ ಸಂಜೆ ಬಾಲಯೇಸು ನಮನ ಕಾರ್ಯಕ್ರಮವಿಲ್ಲ. ಯಾಕೆಂದರೆ ನಾಳೆ ಸಂಜೆ ಬಲಿಪೂಜೆಗಳಿಲ್ಲ. ಸೋಮವಾರ ಸಂಜೆಯಿಂದ ಇದೆ. ನೀವು ಇಲ್ಲಿಗೆ ಬರುವಾಗ ಇನ್ನೊಬ್ಬರನ್ನು ಕರ್ಕೊಂಡು ಬರಬೇಕು, ಆಯಿತಾ? ಬರ್ತೀರಾ? ಭಾಳ ಒಳ್ಳೆಯದು. ಎಲ್ಲರಿಗೂ ಕೃತಜ್ಞತೆಗಳು.